ಪಿಎಫ್ಐ ಜವಾಬ್ದಾರಿಯುತ ಸಂಘಟನೆಯಾಗಿದ್ದು ಇಡಿ ಮೂಲಕ ಅದನ್ನು ನಾಶ ಮಾಡಲು ಮುಂದಾಗಿರುವ ಕೇಂದ್ರ ಸರ್ಕಾರ ಮೂರ್ಖತನದ ಕೆಲಸವನ್ನ ಮಾಡ್ತಾ ಇದೆ. ದೇಶದಲ್ಲಿನ ಸಂವಿಧಾನವನ್ನ ಉಳಿಸಲು ಪಿಎಫ್ಐ ಶ್ರಮಿಸ್ತಾ ಇದೆ ಅಂತ ಪಿಎಫ್ಐ ರಾಜ್ಯ ಉಪಾಧ್ಯಕ್ಷ ಅಯೂಬ್ ಅಗ್ನಾಡಿ ಹೇಳಿದ್ದಾರೆ. ಪಿಎಫ್ಐ ರಾಷ್ಟ್ರೀಯ ನಾಯಕರ ಮೇಲೆ ಇಡಿ ವಿನಾಕಾರಣ ಉದ್ದೇಶಪೂರ್ವಕವಾಗಿ ದಾಳಿ ನಡೆಸ್ತಾ ಇದೆ ಅಂತ ಆರೋಪಿಸಿ ಪುತ್ತೂರು ಪಿಎಫ್ಐ ಘಟಕದ ವತಿಯಿಂದ ಪುತ್ತೂರು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಯಿತು. ಆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಆರ್ಎಸ್ಎಸ್ ಹುಟ್ಟು ಹಾಕಿದಂತಹ ಹಿಂದುತ್ವದ ಅಜೆಂಡಾವನ್ನು ಮತ್ತು ಅವರು ಕೊಟ್ಟಂತಹ ಅಜೆಂಡಾವನ್ನು ಪ್ರತಿಷ್ಠಾಪಿಸಲಿಕ್ಕೆ ಮಾತ್ರ ಈ ಸರ್ಕಾರವು ಅದರ ಎಲ್ಲವನ್ನು ಕೆಲಸವನ್ನು ಮಾಡಿತ್ತು. ಅದರ ಒಂದು ತಾಜಾ ಉದಾಹರಣೆ ಆಗಿತ್ತು ಈ ಇಡಿ ಅಂತ ಹೇಳುವಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಮತ್ತು ಅದನ್ನು ಯಾರೆಲ್ಲ ಹಿಂದುತ್ವದ ಅಜೆಂಡಕ್ಕಾಗಿ ಕೆಲಸ ಮಾಡ್ತಾರೋ, ಯಾರೆಲ್ಲ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾತಾಡ್ತಾರೋ ಅವರನ್ನು ಇಲ್ಲದಾಗಿಸಲಿಕ್ಕೆ ಈ ಎಲ್ಲಾ ಸಂಸ್ಥೆಯನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಪಿಎಫ್ಐ ರಾಷ್ಟ್ರೀಯ ಸಮಿತಿ ಸದಸ್ಯ ಅಬ್ದುಲ್ ಲತೀಫ್ ಪುತ್ತೂರು, ಎಸ್ಡಿಪಿ ರಾಜ್ಯ ಸಮಿತಿ ಸದಸ್ಯ ಆನಂದ ಮಿತ್ತಬೈಲು, ಪುತ್ತೂರು ಜಿಲ್ಲಾ ಸಮಿತಿ ಅಧ್ಯಕ್ಷ ಜಾಬೀರ್ ಅರಿಯಡ್ಕ, ಯುವಜನ ಪರಿಷತ್ ಅಧ್ಯಕ್ಷ ಅಶ್ರಫ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.